ಖಾಸಗಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಯೋಜನೆ ಅನುಷ್ಠಾನ ಸಂದರ್ಭ ಉಂಟಾಗುತ್ತಿರುವ ಗೊಂದಲ ನಿವಾರಿಸಲು ಡಿಸಿ ಕಚೇರಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಹೆಲ್ಪ್ಲೈನ್ ಆರಂಭಿಸುವಂತೆ ಶಾಸಕ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಆಯುಷ್ಮಾನ್ ಯೋಜನೆಯಲ್ಲಿ ಕೋವಿಡ್ ರೋಗಿಗಳಿಗೆ ಉಚಿತ ಚಿಕಿತ್ಸಾ ಸೌಲಭ್ಯಗಳನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಆದರೆ ಚಿಕಿತ್ಸೆ ಮತ್ತು ಬಿಲ್ ವಿಚಾರದಲ್ಲಿ ಗೊಂದಲ ಇನ್ನೂ ಮುಂದುವರೆದಿದೆ. ಹೀಗಾಗಿ ಈ ಗೊಂದಲವನ್ನು ನಿವಾರಿಸುವಂತೆ ಕೇಳಿಕೊಂಡಿದ್ದಾರೆ. 5 ಲಕ್ಷ ತನಕ ಉಚಿತ ಚಿಕಿತ್ಸೆ ಅಂತ ಹೇಳಿ ಬಹಳಷ್ಟು ಇದು ಪ್ರಚಾರ ಪಡ್ಕೊಂಡಿದೆ. ವಾಸ್ತವವಾಗಿ ನೋಡುವಾಗ ಸಮರ್ಪಕವಾಗಿ ಜನರಿಗೆ ಇದು ಯಾವುದು ಕುಡಿಯೋದು ಇಲ್ಲ. ಯಾರೆಲ್ಲ ಇವತ್ತು ಬಹುತೇಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರ, ಒಬ್ಬರು ಕೂಡ ನೆಮ್ಮದಿಯಿಂದ ನನಗೊಂದು ಸ್ಕೀಮಿಂದ ಪ್ರಯೋಜನ ಆಗಿದೆ ಅಂತ ಹೇಳಿ ಬಂದವರು ಫಸ್ಟ್ ನಮ್ಗೆ ಇಷ್ಟ ಅಂತ ಇವತ್ತು ಗೊತ್ತಿಲ್ಲ. ಇವತ್ತು ಸರ್ಕಾರ ಇದನ್ನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೇವೆ, ಎಷ್ಟು ಜನರಿಗೆ ಇವತ್ತು ಬಿಲ್ ಕಟ್ಟಿದೆ ಎಂಬ ಮಾಹಿತಿಯನ್ನು ಕೊಡ್ತಾರೆ. ಅದು ಎಷ್ಟು ಜನರಿಗೆ ತೊಂದರೆ ಆಗಿದೆ, ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ, ಇದರೊಂದು ಡೇಟಾವನ್ನು ಇವತ್ತು ಇಲ್ಲ. ಈ ಡೇಟಾವನ್ನು ಇವತ್ತು ಜಿಲ್ಲಾಡಳಿತ ಇಟ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ಇದೆ, ಯಾವ ಆಸ್ಪತ್ರೆ ಇವತ್ತು ಇರುವಂಥದ್ದು ಕೊಡ್ಬೇಕಲ್ಲ ಏನಾದೊಂದು. ಇವತ್ತು ನಿಮ್ಮ ಮುಖಾಂತರ ಇವತ್ತು ಜನರಿಗೆ ಇವತ್ತು ಬಂದು ಮುಟ್ತದೆ. ಇನ್ನೂ ಕೂಡ ಸ್ಪಷ್ಟವಾದ ಒಂದು ಕ್ಲಾರಿಟಿ ಇಲ್ಲ. ಯಾವ ಆಸ್ಪತ್ರೆ 73 ಆಸ್ಪತ್ರೆಗಳನ್ನು ಆಯುಷ್ಮಾನ್ಗೆ ಇವತ್ತು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಬರೋದು ಕೋವಿಡ್ಗೆ ಮಾತ್ರವಾ ಅಥವಾ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇವತ್ತು ಸಿಗ್ತದ ಎಂದ ಎಂಪ್ಯಾನಲ್ ಆಗಿದ್ದಾಗ